राधे गोविंद भजो राधे गोपाल जय राधे गोविंद भजो राधे गोपाल राधे गोविंद भजो राधे गोपाल जय राधे गोविंद भजो राधे गोपाल राधे गोविंद भजो राधे गोपाल बोलो राधे गोविंद बोलो राधे गोपाल भजो राधे गोपाल राधे गोविंद भजो राधे गोपाल राधे गोविंद भजो राधे गोपाल राधे गोविंद भजो राधे गोपाल श्याम सुंदर मदन मोहन 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 राधे गोपाल राधे राधे गोपाल राधे गोविंद राधे गोपाल राधे गोविंद भजो राधे गोपाल राधे गोपाल राधे गोविंद भजो राधे गोपाल राधे गोविंद भजो राधे गोपाल
समनाय महागणपति पाणकादिनाय वसंतदाय प्राणाय समनाय स्वाहा मानकसेवाय नमो नमो ताम्बूलं दक्षिणं दक्षिणः प्राणाय स्वाहाय सर्वनैवेद्यार्थादिनैवेद्यां
ಈ ಊರು ಅಂಚಿನ ಈ ಊರಿನ ಜನಗಳೇನು ಮಾತಿರಲ್ಲ ರಕ್ಷಣಾದಿ ಕಾಪಾಡಿಕೊಂಡು ಈ ಊರು ಬಗ್ಗೆ ಸರ್ವ ಬಾಧೆಗಳುಂಡ ಸರ್ವ ಗಂಡಾಂತರುಂಡ ಸರ್ವ ದೋಷಗಳುಂಡ ಐನು ಮಾತ ನಿವಾರ ಬಂದ್ಕೋದು ಈ ಊರ ಪಕ್ಕಿ ಬರನೆ ಪತ್ತ ಕೈಕಂಜಿ ಮಾತ ಪ್ರತಿ ಒಂಜಿನ ಪ್ರಾಣಿ ಪಕ್ಷಿಯನ್ನು ರಕ್ಷಣಾದಿ ಕಾಪಾಡಿಕೊಂಡು ಭಕ್ತಿನ ಭಕ್ತಿರ ಮಾತ ಸರ್ವ ಅನುಗ್ರಹ ಸರ್ವ ಕಷ್ಟನ ನಿವಾರ ಮಂತ್ರಿಗೋದು ಕ್ಷೇತ್ರದ ಪರಿಪೂರ್ಣವಾದ ಪ್ರಜ್ಞಾದಿಗಳನ್ನು ಪಾರ್ವತಿ ಪರಮೇಶ್ವರಿ ವಸನ್ನಮಾಲೆ ಭಕ್ತಿಪೂರ್ವಕವಾದ ವಸಂತ ಮಂಟಪ ವಸಂತ ಮಂಟಪೇನಾದಿ ಗೃಹಾ ಪ್ರವೇಶವಾದ ಗೋವಿಂದರಿ ಗೋವಿಂದ ಗೋವಿಂದರಿ ಗೋವಿಂದ ಗೋವಿಂದರಿ ಗೋವಿಂದ ಪರಮೇಶ್ವರ ಮಾಧವರಿಗೆ ಗೋವಿಂದರಿ ಗೋವಿಂದ ಪರಮೇಶ್ವರ ಮಾಧವರಿಗೆ ಗೋವಿಂದರಿ ಗೋವಿಂದ ಪರಮೇಶ್ವರ ಸಾನ್ನಿಧ್ಯ ಗೋವಿಂದರಿ ಗೋವಿಂದ ಸರ್ವಶಕ್ತಿ ಭಾರವೃಂದಿಕ ಗೋವಿಂದರಿ ಗೋವಿಂದ ಶತಾಂ ಸಮರ್ಪಣ ಪುಷ್ಪಾಕ್ಷರಂ ಸಮರ್ಪಣ ಅಲ್ಪನಿ ಸುತ್ತಮುತ್ತ ಮುಂದೆ ಗಾಣಿ ಗಾಣಿ
ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ಇಲ್ಲಿನ ಬ್ರಹ್ಮಕಳಸೋತ್ಸವದ ಪ್ರಯುಕ್ತ ಪೂರ್ವಭಾವಿ ನಡೆಯುವಂತಹ 108 ದಿನದ ಸಂಧ್ಯಾ ಭಜನಾ ಕಾರ್ಯಕ್ರಮ ಈ ದಿನ 37ನೇ ಸಂಧ್ಯಾ ಭಜನಾ ಕಾರ್ಯಕ್ರಮ ನಡೆದಿದೆ. ಕಾರ್ತಿಕ ತಿಂಗಳು ಅಂದರೆ ಅದೊಂದು ಬೆಳಕಿನ ತಿಂಗಳು. ಈ ದಿನ ವಿಶೇಷವಾಗಿ ಕ್ಷೇತ್ರದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಜರುಗಿದೆ. ಶಿವಪಾರ್ವತಿಯರಿಬ್ಬರು ವಸಂತ ಮಂಟಪದಲ್ಲಿ ಕೂತು ಆ ಪೂಜೆ ಪುರಸ್ಕಾರ ಎಲ್ಲ ನಡೆದಿದೆ. ಅದೇ ರೀತಿ ಪ್ರತಿನಿತ್ಯ ಅತಿಥಿಗಳು ಬಂದು ಸಂಧ್ಯಾ ಭಜನೆಯ ಆ ನಂದಾದೀಪವನ್ನು ಪ್ರಜ್ವಲಿಸುವಂಥದ್ದು. ಹಾಗೆ ಪ್ರತಿದಿನ ಹೊಸ ಹೊಸ ಭಜನಾ ತಂಡಗಳು ಬಂದು ಭಜನಾ ಹರಿನಾಮ ಸಂಕೀರ್ತನೆಯನ್ನು ಹಾಡಿ ನಮ್ಮ ಊರಿಗೆಲ್ಲ ಇದೊಂದು ವಿಶೇಷದ ಕಾರ್ಯಕ್ರಮ. ಸುಂದರವಾದ ನಂದಾದೀಪ, ಬುಡದಲ್ಲಿ ಕೂರ್ಮ, ತುದಿಯಲ್ಲಿ ನಂದಿ, 5 ಅಂತರದ ಒಂದು ನಂದಾದೀಪ. ಪ್ರತಿದಿನ ಅತಿಥಿಗಳು ಬಂದು ಈ ಒಂದು ಜ್ಯೋತಿ ಪ್ರಜ್ವಲನೆಯನ್ನು ಮಾಡುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಊರ ಎಲ್ಲ ಭಕ್ತರಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಶಂಕರ್ ಶಾಂತಿಯವರ ನೇತೃತ್ವದಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಈ ಒಂದು ಸುಸಂದರ್ಭದಲ್ಲಿ ಆ ದುರ್ಗಾ ಪರಮೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ಭಕ್ತಾದಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದುರ್ಗಾ ಪರಮೇಶ್ವರನ ಒಂದು ದರ್ಶನವನ್ನು ಪಡೆದಂತಹ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಸಹಕಾರವನ್ನು ನೀಡಿದಂತಹ ಎಲ್ಲರಿಗೂ ಆ ದುರ್ಗಾ ಪರಮೇಶ್ವರ ಹಾಗೂ ಆ ಜಗನ್ಮಾತೆಯ ಕೃಪೆ ಸದಾ ಇರಲಿ ಎಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ. ಕಾರ್ತಿಕ ಮಾಸದ ಕೊನೆಯ ದಿನವಾದ ಇಂದು ಅಮಾವಾಸ್ಯೆಯಂದು ಶ್ರೀ ಕ್ಷೇತ್ರದಲ್ಲಿ ದೀಪೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆದಿದೆ. ಎಲ್ಲ ಭಗವದ್ಭಕ್ತರು ಒಂದೊಂದು ದೀಪವನ್ನು ಬೆಳಗಿಸುವ ಮೂಲಕ ತಮ್ಮ ಒಂದು ಆಶೆಯನ್ನು ಈಡೇರಿಸಿಕೊಳ್ಳುವ ಶಕ್ತಿ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿದೆ ವರ್ಷವು. ಅದೇ ರೀತಿ ಮೆಸ್ಕಾಂನವರು ನಮ್ಮ ನೀನಾ ಶೆಟ್ಟಿಯವರಿದ್ದಾರೆ. ಅವರು ಪ್ರತಿ ವರ್ಷವೂ ಇಲ್ಲಿ ಬಂದು ದೀಪವನ್ನು ಪ್ರಜ್ವಲಿಸಿ ಹಾಗೂ ಅನ್ನದಾನವನ್ನು ನೀಡುತ್ತಿದ್ದಾರೆ. ಹಾಗೆ ಇಲ್ಲಿ ನಡೆಯುವ 108 ದಿನದ ಸಂಧ್ಯಾ ಭಜನೆಯಲ್ಲಿ ಎಲ್ಲ ಭಗವದ್ಭಕ್ತರು ದಿನಾಲು ಬಂದು ತಮ್ಮ ಸೇವೆಯನ್ನು ನೀಡಿ ಹಾಗೆ ಭಜನೆಯನ್ನು ಮಾಡುವ ಮುಖಾಂತರ ಪಾರ್ವತಿ ಪರಮೇಶ್ವರಿಗೆ ಶರಣಾಗತಿಯಾಗಿರುತ್ತಾರೆ. ಹಾಗೆ ಎಲ್ಲ ಬಂದ ಭಗವದ್ಭಕ್ತರಿಗೆ ಶ್ರೀ ಕ್ಷೇತ್ರದಲ್ಲಿ ಒಳ್ಳೆಯದೇ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. राधे गोपाला, राधे गोविंदा, राधे गोपाला, राधे गोविंद, राधे गोपाला, राधे गोपाला, राधे गोविंद, राधे गोपाला, राधे गोविंद, राधे गोपाला.